ವಿಟ್ಲ ಸಮೀಪದ ಮರಕ್ಕಿನಿ ಬದರ್ ಹುಸೇನ್ ನವೀಕೃತ ಜುಮಾ ಮಸೀದಿಯ ಉದ್ಘಾಟನಾ ಸಮಾರಂಭ ನಡೆಯಿತು. ಸಮಸ್ತ ಕೇರಳ ಜಮಿಯತ್ತುಲ್ ಉಲಮಾ ಕೇಂದ್ರ ಮುಷಾವರ ಅಧ್ಯಕ್ಷ ಅಸಯ್ಯದ್ ಜಿಫ್ರಿ ಮುತ್ತುಕೋಯ ತಂಗಳ್ ನವೀಕೃತ ಮಸೀದಿಯನ್ನು ಉದ್ಘಾಟಿಸಿ ನಮಾಜ್ಗೆ ನೇತೃತ್ವ ನೀಡಿದರು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ದುವಾ ಆಶೀರ್ವಚನ ನೀಡಿ ಮಾತನಾಡಿದ ಸಮಸ್ತ ಕೇರಳ ಜಮಿಯತುಲ್ ಉಲಮಾ ಕೇಂದ್ರ ಮುಷಾವರ ಅಧ್ಯಕ್ಷ ಅಸಯ್ಯದ್ ಜಿಫ್ರಿ ಮುತ್ತುಕೋಯ ತಂಗಳ್ ಅವರು, ಮಸೀದಿ ನಿರ್ಮಾಣ ಕಾರ್ಯ ಪವಿತ್ರ ಕಾರ್ಯವಾಗಿದೆ. ಶುದ್ಧವಾದ ಸ್ಥಳವೆಂದರೆ ಅದು ಮಸೀದಿಯಾಗಿರುತ್ತದೆ. ಅದರ ಸಂರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ. ಮಸೀದಿ ದೇವರು ಪ್ರಪಂಚದಲ್ಲಿ ಇಷ್ಟಪಡುವ ಸ್ಥಳವಾಗಿದೆ ಎಂದು ಹೇಳಿದರು. അവര് ശരീഅത്തുകളിൽ വ്യത്യാസങ്ങൾ ഉണ്ടാവാം. അതാണ് ഓരോ ഉമ്മത്തിനും അല്ലാഹു സുബ്ഹാനഹു വ തആല വ്യത്യസ്തമാവുന്നതായ ശരീഅത്തുകളാണ് അല്ലാഹു സുബ്ഹാനഹു വ തആല നിശ്ചയിച്ചു കൊടുത്തത്. പക്ഷെ അടിസ്ഥാനപരമായി അവരെല്ലാം വിശ്വാസപരമായ കാര്യങ്ങളിൽ എല്ലാവരും ഒരേ ഒരു വിശ്വാസക്കാരാണ്. അതാണ് ഈ ദീൻ എന്ന് പറഞ്ഞത്. മഹാനാവുന്നതായ ആദം നബി അലൈഹിസ്സലാത്തു വസ്സലാം മുതൽ മഹാന്മാരാവുന്ന സർവ്വ അമ്പിയാക്കന്മാരും ഇവിടെ ദഅവത്ത് ചെയ്തതും അവർ വിശ്വസിച്ചു പോകുന്നതൊക്കെ ഉള്ള വിശ്വാസം ഒന്നാണ്. അപ്പോൾ ഇബ്രാഹിം നബി അലൈഹി സ്വലാത്തു വസ്സലാമിൻ്റെ ആ വിശുദ്ധമാവുന്ന ആ ദീന് കൊണ്ട് വിശ്വസിച്ച ആളുകൾ അന്ന് അവിടെ ഉണ്ടായിട്ടുണ്ട്. ചില ആളുകൾ ഇബ്രാഹിം നബി അലൈഹി സ്വലാത്തു വസ്സലാമിനെ കൊണ്ട് വിശ്വസിച്ചു, പക്ഷെ അല്ലാഹു വാഹിദാണെന്ന് വിശ്വസിച്ചവരുണ്ട്. ബഹുദൈവ വിശ്വാസികളും അന്ന് ആ കാലഘട്ടത്തിലുണ്ടായി. കാരണം അമ്പിയാക്കന്മാരുമായുള്ള അവരുടെ ആ അകൽച്ച വന്നപ്പോഴേ തങ്ങളുടെ ബിഅത്ത് വരെയുള്ള കാലഘട്ടത്തിൽ അവിടെ മക്കത്തും അതിന്റെ പരിസരവാസികൾക്കൊന്നും പ്രവാചകന്മാർ വന്നിട്ടില്ല. ಮಸೀದಿಯ ಆಡಳಿತ ಸಮಿತಿಯ ವತಿಯಿಂದ ಮುತ್ತುಕೋಯ ತಂಗಳ್ ಅವರನ್ನ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಸನ್ಮಾನಿಸಲಾಯಿತು. ಕೃಷಿಕ ಕೃಷ್ಣ ಭಟ್ ಮರಕ್ಕಿನಿ ಅವರನ್ನ ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಎನ್ಪಿಎಂ ಜೈನುಲ್ ಅಬಿದೀನ್ ತಂಗಳ್ ಕೇರಳ ಅಧ್ಯಕ್ಷತೆ ವಹಿಸಿದ್ರು. ಮಸೀದಿ ಆಡಳಿತ ಸಮಿತಿಯ ಅಧ್ಯಕ್ಷ ಶರೀಫ್ ಮೂಸಾ ಕುದುಪದವು ಅಧ್ಯಕ್ಷತೆಯಲ್ಲೇ ಜುಮಾ ಮಸೀದಿಯಲ್ಲಿ ಸೇವೆಗೈದ ಉಸ್ತಾದರುಗಳ ಬೃಹತ್ ಸೇವಾ ಸಂಗಮ ನಡೆಯಿತು. ಬದರ್ ಹುಸೇನ್ ನವೀಕೃತ ಜುಮಾ ಮಸೀದಿಯ ಉದ್ಘಾಟನೆಯ ಪ್ರಯುಕ್ತ ಸೈಫುಲ್ ಹುದಾ ಹಳೆ ವಿದ್ಯಾರ್ಥಿ ಸಂಘ, ದಕ್ಷಿಣ ಕನ್ನಡ ಎಸ್ಕೆಎಸ್ಎಸ್ಎಫ್ ವಿಕಾಯ ತಂಡದ ಮತ್ತು ದಕ್ಷಿಣ ಕನ್ನಡ ಇಂಡಿಯನ್ ರೆಡ್ ಕ್ರಾಸ್ ಸಹಭಾಗಿತ್ವದಲ್ಲಿ ರಕ್ತದಾನ ಶಿಬಿರವು ನಡೆಯಿತು. ಇದರಲ್ಲಿ ಸುಮಾರು 80ಕ್ಕಿಂತಲೂ ಅಧಿಕ ದಾನಿಗಳು ರಕ್ತ ನೀಡಿ ಸಹಕರಿಸಿದ್ರು. ಜಿಫ್ರಿ ಮುತ್ತುಕೋಯ ತಂಗಳ್ ಅವರನ್ನ ದಫ್ ಮೂಲಕ ಸ್ವಾಗತಿಸಲಾಯಿತು. ಕಮರ್ ದಫ್ ತಂಡ ಕುಕ್ಕಾಜಿ ಅವರಿಂದ ದಫ್ ಪ್ರದರ್ಶನ ನಡೆಯಿತು. ಮರಕಿನಿ ಕುದುಪದವು ಮತ್ತು ಅಡ್ಡಿನಡಕ ಎಸ್ಕೆಎಸ್ಎಸ್ಎಫ್ ವಿಕಾಯ ತಂಡದ ಸದಸ್ಯರು ಸ್ವಯಂ ಸೇವಕರಾಗಿ ಕರ್ತವ್ಯವನ್ನ ನಿರ್ವಹಿಸಿದ್ರು. ಮಧ್ಯಾಹ್ನ ಅನ್ನದಾನವೂ ನಡೆಯಿತು. ಮಿರ್ ಜಾಹಿದ್ ಅಲ್ ಬಕಾರಿ ತಂಗಳ್ ಮಂಜೇಶ್ವರ, ಬಿಕೆ ಅಬ್ದುಲ್ ಖಾದರ್ ಅಲ್ ಕಾಸಿಮಿ ಬಂಬ್ರಾಣ, ಮಸೀದಿ ಆಡಳಿತ ಸಮಿತಿ ಅಧ್ಯಕ್ಷ ಶರೀಫ್ ಮೂಸಾ ಕುದುಪದವು, ಪ್ರಧಾನ ಕಾರ್ಯದರ್ಶಿ ಅಬುಬಕರ್ ಹಾಜಿ, ಮಸೀದಿಯ ಖತೀಬ್ ನೌಫಲ್ ಹುಸೇನ್ ಫೈಜಿ, ಜಿಲ್ಲಾ ಪಂಚಾಯತ್ ಸದಸ್ಯ ಎಂಎಸ್ ಮೊಹಮ್ಮದ್, ಉಕ್ಕಡ ಪಬ್ಲಿಕ್ ಸ್ಕೂಲ್ನ ಅಧ್ಯಕ್ಷ ರಶೀದ್ ವಿಟ್ಲ ಎಸ್ಕೆಎಸ್ಎಸ್ಎಫ್ ಅಧ್ಯಕ್ಷ ಅಶ್ರಫ್ ಮಾಣಿಮಚ್ಚಲು, ಕಾರ್ಯದರ್ಶಿ ರಫೀಕ್ ಮುಸ್ಲಿಯಾರ್, ಅಬುಬಕರ್ ಫೈಜಿ ದೇಲಂಪಾಡಿ, ತಲಂಗರ್ ಖತೀಬ್ ಹಮೀದ್ ಫೈಜಿ ಆಟೂರು, ಅಡ್ಡಿನಡ್ಕ ಖತೀಬ್ ಅಬ್ದುಲ್ ರಹಿಮಾನ್, ಅಡ್ಕಸ್ಥಳ ಮುದರಿಸ್ ಅಬ್ದುಲ್ ರಜಾಕ್ ಮಿಸ್ಬಾಯ್, ಬೆಳ್ಳಾರೆ ಮುದರಿಸ್ ತಾಜುದ್ದೀನ್ ರಹಿಮಾನ್, ಕೇಪು ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಕರೀಂ ಕುದುಪದವು, ಆಲಿ ಮಾಣಿಪದವು, ಎಸ್ ಮೊಹಮ್ಮದ್ ಬದ್ರುದ್ದೀನ್ ಮರಖನಿ ಮೊದಲಾದವರು ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.